ಬಂಟ್ವಾಳ ಬಿಸಿ ರೋಡಿನ ಬಸ್ಸು ನಿಲ್ದಾಣದ ಬಳಿ ಇಳಿಜಾರಿನಿಂದ ಕೂಡಿರುವ ಪ್ರದೇಶದ ದುರಸ್ತಿ ಕಾರ್ಯವು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು ಅವರ ಸೂಚನೆಯಂತೆ ಆರಂಭಗೊಂಡಿದೆ. ಇಲ್ಲಿ ತಳಭಾಗದಲ್ಲಿ ಚರಂಡಿ ನಿರ್ಮಿಸಿ ಬಳಿಕ ಮೇಲ್ಭಾಗಕ್ಕೆ ಮಣ್ಣು ಹಾಕಿ ಎತ್ತರಗೊಳಿಸಲಾಗುತ್ತದೆ. ಹಿಂದೆ ಇಲ್ಲಿ ಇಳಿಜಾರಿನಿಂದ ಕೂಡಿರುವುದರಿಂದ ಬಸ್ಸಿನಿಂದ ಇಳಿದ ಪ್ರಯಾಣಿಕರು ಬಿದ್ದು ಗಾಯಗೊಳ್ಳುವ ಪ್ರಸಂಗಗಳು ನಡೆಯುತ್ತಿದ್ದವು. ಹೀಗಾಗಿ ಶಾಸಕರ ದುರಸ್ತಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಮಾಗ್ರೋಡಿ ಕನ್ಸ್ಟ್ರಕ್ಷನ್ನವರು ಕಾಮಗಾರಿ ಆರಂಭಿಸಿದ್ದಾರೆ. ಕಾಮಗಾರಿಯ ಹಿನ್ನೆಲೆಯಲ್ಲಿ ಹೆದ್ದಾರಿ ಪ್ರಾಧಿಕಾರದ ಸಹಾಯಕ ಇಂಜಿನಿಯರ್ ಅನಿರುದ್ಧ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇದು ಹೆದ್ದಾರಿ ನಮ್ಮದಾದರೂ ಕಾಮಗಾರಿ ನಮ್ಮದಲ್ಲ, ಜೊತೆಗೆ ಇಲ್ಲಿ ಬಸ್ಸು ನಿಲ್ಲುವುದಕ್ಕೆ ಅವಕಾಶವೇ ಇಲ್ಲದಾಗಿದ್ದು ಮುಂದೆ ಇರುವ ನಿಲ್ದಾಣದ ಬಳಿ ನಿಲ್ಲಬೇಕು ಎಂದು ಅವರು ತಿಳಿಸಿದ್ದಾರೆ.